ಶಿಶು ವೇತ್ತಿ ಪಶು ವೇತ್ತಿ ವೇತ್ತಿ ರಾಸ ಗಾನ ರಸಾಯನಂ. ಶಿಶು ಅಂದರೆ ಮಗುವೂ ತಿಳಿಯುತ್ತದೆ, ಪಶುಗಳೂ ತಿಳಿಯುತ್ತದೆ. ಯಾವುದನ್ನು ಅಂತ ಹೇಳಿದರೆ ಸಂಗೀತದ ಜ್ಞಾನವನ್ನು ಅಂತ ಭರತ ಮುನಿ ಹೇಳಿದಂಥ ಶ್ಲೋಕ. ಬೇರೆ ಬೇರೆ ಕಡೆಯಲ್ಲಿ ಉಲ್ಲೇಖ ಹೇಳಿದ್ದಾರೆ, ಆದರೆ ಮೂಲತಃ ಭರತ ಮುನಿಗಳ ಭರತನಾಟ್ಯಶಾಸ್ತ್ರ ಹೇಳಿದಂಥ ಬಾಕಿ. ಹಾಗೆ ಇವರು ಹಾಡುವಾಗ ಅದೇನೋ ಒಂದು ರೀತಿಯಲ್ಲಿ ಅದರ ಬಗ್ಗೆ ಜ್ಞಾನ ಇಲ್ಲದರೂ ಕೂಡ ಅವರಿಗೆ ಒಂದು ತನ್ಮಯತೆ, ಅದರ ಆಸ್ವಾದನ ಮಾಡುವ, ಇನ್ನು ಕೇಳುವ ಎಂಬ ಭಾವನೆಗಳು ಆ ಅಮ್ಮಣ್ಣಯರ ಕಂಠದಲ್ಲಿತ್ತು. ಹರಿನಾರಾಯಣ ಬೈಪಡಿತಾಯರು ಕರೆದುಕೊಂಡು ಬಂದು ಮಂಡೇಶ್ವರ ಹತ್ರ ಹೇಳಿದ್ರಂತೆ, ಭಾಗವತರೇ, ಒಂದು 4 ಪದ್ಯಕ್ಕೆ ಮದ್ದಳೆ ವಾದನಕ್ಕೆ ನಮ್ಮ ಈ ಹುಡುಗನಿಗೆ ಅವಕಾಶ ಕೊಡಬೇಕು, ಚೆನ್ನಾಗಿ ನುಡಿಸ್ತಾನೆ ಅಂತ. ಮಂಡೇಶ್ವರು ಒಪ್ಪಿಕೊಂಡ್ರಂತೆ. ಬಹುಶಃ ಬಹಳ ಇವರ ಭಾಗ್ಯ ಅಥವಾ ಅದಕ್ಕಿಂತ ಹೆಚ್ಚಾಗಿ ಯಕ್ಷಗಾನ ರಂಗಕ್ಕೆ ಅಂತಹ ಒಬ್ಬ ಮಹಾನ್ ಕಲಾವಿದನ ಒಂದು ರಂಗಪ್ರವೇಶ ಆಗುವುದಕ್ಕೆ ಅದು ಕಾರಣವಾಯಿತೋ ಏನೋ. ಹಾಗೆ ಮಂಡೇಶ್ವರ ಹಾಡುಗಾರಿಕೆಗೆ ಮೃದಂಗವಾದಕರಾಗಿ ಅಮ್ಮಣ್ಣಾಯರು ಕುಳಿತರು. 4 ಪದ್ಯಗಳಾದ ಮೇಲೆ ನಿತ್ಯದ ಮದ್ದಳೆಗಾರರಾದಂತಹ ಕಾಂಚನ ನಾರಾಯಣ ಭಟ್ರು ಬಂದಾಗ ಅಮ್ಮಣ್ಣಾಯರು ಹೇಳಿದ್ರಂತೆ, ಮಂಡೇಶ್ವರ ಹೇಳಿದ್ರಂತೆ, ನಾರಾಯಣ ಭಟ್ರೇ, ನೀವು ಇವತ್ತು ಮದ್ದಳೆ ನುಡಿಸುವುದು ಬೇಡ, ನೀವು ಚೆನ್ನಾಗಿ ನಿದ್ದೆ ಮಾಡಿ. ಅದ್ವೈತರಾಗುವಂತಹ ಒಂದು ಸಾಕ್ಷಿ, ಆ ಗಳಿಗೆಗೆ ನಾವು ಅನೇಕರು ಸಾಕ್ಷಿಯಾಗಿದ್ದೇವೆ. ಅವರಿಗೆ ಯಾವುದು ಚಪ್ಪಾಳೆ ತಟ್ಟಲಿ ಬಿಡಲಿ, ಯಾರು ಏನಾದರೂ ಹೇಳಿ ಅವರಿಗೆ ಯಾವುದು ಪರಿಗಣನೆಗೆ ಬರ್ತಾ ಇರಲಿಲ್ಲ. ಬರೇ ಆ ರಸಸ್ಥಿತಿಯಲ್ಲೇ ಅವರು ಸಮಾಧಿ ಸ್ಥಿತಿಯಿಂದ ಹೇಳಲಿಕ್ಕಾಗುವುದಿಲ್ಲ. ಆ ಕೆಲವು ಕ್ಷಣದವರೆಗೆ ಆದರೂ ಕೂಡ ಅವರು ಆ ಒಂದು ಸ್ಥಿತಿಯಲ್ಲಿ, ರಸಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಕೇವಲ ಆನಂದ ಮಾತ್ರ. ನೋಡುವವರಿಗೂ ಆನಂದವೇ, ಅನುಭವಿಸುವವರಿಗೂ ಆನಂದವೇ, ಮದ್ದಳೆ ಬಾರಿಸುವವರಿಗೂ ಆನಂದವೇ, ಚೆಂಡೆಯವರಿಗೂ ಆನಂದವೇ, ಪಾತ್ರ ನಿರ್ವಹಣೆ ಮಾಡುವವರಿಗೂ ಆನಂದವೇ. ರಸದ ಒಂದು ಉದ್ದೇಶ ಆನಂದ ಅಷ್ಟೇ, ಬೇರೆ ಏನಿಲ್ಲ. ಅವುಗಳಿಗೆಲ್ಲ ಪೋಷಕವಾಗಿ ಭಾವಗಳು ಬರ್ತದೆ. ಶಾಸ್ತ್ರದಲ್ಲಿ ಹೇಳುವಂತಹ ಮಾತುಂಟು, ಒಬ್ಬ ವ್ಯಕ್ತಿ ಹೇಗೆ ಬದುಕುತ್ತಾನೆ ಅಂತ ಎಂಬ ವಿಷಯಕ್ಕೆ ಆಯುಹು ವೃತ್ತಿ ಅಂದಂಚ ಗರ್ಭಸ್ಥೈವ ದೇಹಿನಃ ಅಂತ. ಒಬ್ಬನು ಹೇಗೆ ಬದುಕಬೇಕು, ಎಷ್ಟು ಆಯುಷ್ಯ, ಎಲ್ಲಿ ಅವನಿಗೆ ಅನ್ನದ ತುತ್ತು, ಇದೆಲ್ಲ ಅವನು ಗರ್ಭದಲ್ಲಿರುವಾಗಲೇ ದೇವರು ನಿಘಂಟು ಮಾಡಿರ್ತಾರಂತೆ, ನಿರ್ಧಾರ ಮಾಡಿರ್ತಾರಂತೆ. ಹಾಗೆ ನಾವು ಆಮೇಲೆ ಹೇಳ್ತೇವೆ, ಮೊನ್ನೆವರೆಗಿದ್ದರು, ನಿನ್ನೆವರೆಗಿದ್ದರು, ಹೋದರು ಎಲ್ಲ, ಅದು ಸಾಮಾನ್ಯವಾಗಿ ಲೋಕದಲ್ಲಿ ಹೇಳುವಂತಹ ಕ್ರಮ. ಆದರೆ ಆಯುಷ್ಯ ಎಂಬುದು ಮೊದಲೇ ನಿಘಂಟಾಗಿರ್ತದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನೇ ಇನ್ನು ಬೇರೆ ಭಾಷೆಯಲ್ಲಿ ಹೇಳುವಾಗ ಹರಿಣಾಪಿ ಹರೇಣಾಪಿ ಲಲಾಟಲೇಖ ಪರಿಮಾಷ್ಟು ನ ಶಕ್ಯತೆ, ಒಮ್ಮೆ ಬರೆದಂತಹ ಹಣೆ ಬರಹ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ. ಆದ್ದರಿಂದ ಮೊನ್ನೆ ನಮ್ಮೊಟ್ಟಿಗಿದ್ದಂತಹ ಅಮ್ಮಣ್ಣಯ್ಯರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಅವರ ಒಂದು ನುಡಿ ನಮನ ಕಾರ್ಯಕ್ರಮಗಳು ಪ್ರಾಯಶಃ ಒಂದು 10, 20, 30 ವರ್ಷಗಳ ಹಿಂದೆ ಇದೇ ನಮ್ಮ ಚೆಂಡಿನಗದ್ದೆಯಲ್ಲಿ ನಮ್ಮ ಈ ಯಕ್ಷಕೂಟಗಳಿಂದ ಅವರಿಗೆ ಅಲ್ಲಿ ಸನ್ಮಾನ ನಡೆದಿದೆ. ಆ ಕಾರ್ಯಕ್ರಮದಲ್ಲೂ ನಾನಿದ್ದೆ. ಅವರು ನಾನು ನೋಡಿದ ಹಾಗೆ, ಯಾಕಂದರೆ ನಾನು ಯಕ್ಷಗಾನ ಪ್ರತಿಯೊಂದು ಕಾರ್ಯಕ್ರಮವನ್ನು ಅವಕಾಶ ಇದ್ದರೆ ನೋಡ್ತೇನೆ ಅಷ್ಟೇ ವಿನ ನಾನು ಹೋಗಿ ಈ ಯಕ್ಷಗಾನ ಕೂತು ಬೆಳಗಿನ ತನಕ ನೋಡುವಂತಹ ಕ್ರಮಗಳು ಸ್ವಲ್ಪ ಕಮ್ಮಿ. ಹಾಗಿದ್ದಲ್ಲಿ ನಾನು ನನ್ನ ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ನಾನು ಯಕ್ಷಗಾನದಲ್ಲಿ ವೇಷ ಹಾಕಿರುವನು, ಯಕ್ಷಗಾನದ ಬಗ್ಗೆ 1-2 ಪಾತ್ರವನ್ನು ಮಾಡಿದವನು ಹೌದು. ಆದರೆ ನಾನು ನೋಡಿದ ಹಾಗೆ ಬಹಳ ಮಿತಭಾಷಿಗಳು ಹಾಗೂ ಪರ ಕಷ್ಟ ಸಹಿಷ್ಣುಗಳು ಆಗಿದ್ದರು ಅವರು. ಯಾರಿಗೆ ನಾನು ಕೇಳಿದ ಹಾಗೆ, ಯಾಕೆಂದರೆ ನನ್ನ ಅನುಭವದಲ್ಲಿ ಇಲ್ಲ ಅದು, ಅವರು ಯಾರಿಗೆ ಯಕ್ಷಗಾನದಲ್ಲಿ ಯಾರು ಏನು ಹೇಳಿದರೂ ಕೂಡ ಅದಕ್ಕೆ ಸರಿಯಾದಂತಹ ಮಾರ್ಗದರ್ಶನ ಮಾಡಿ ಅದು ಹೀಗೆ ಮಾಡುವ ಅಂತ ಹೇಳಿ ಹೋದವರು ಎಂಬುದು ಶ್ರುತಪೂರ್ವ ಕೇಳಿದಂತಹ ವಿಚಾರದಲ್ಲಿ ಹೇಳ್ತಾ ಇದ್ದೇನೆ. ಆಗಿದ್ದಂತಹ ಆ ಅಮ್ಮಣ್ಣಯ್ಯರು ಅವರು ಸ್ವರ್ಗಸ್ಥರಾಗಿದ್ದಾರೆ. ಈ ಗರುಡ ಪುರಾಣದಲ್ಲಿ ಹೇಳುವ ಹಾಗೆ ಮನುಷ್ಯನಿಗೆ ಕೊನೆ ಕಾಲಕ್ಕೆ ಯಾವುದೋ ಒಂದು ಕಾಯಿಲೆ ಆವರಿಸ್ತದೆ, ಆ ಕಾಯಿಲೆಯಿಂದ ತೊಂದರೆಗಳಾಗ್ತದೆ ಅಂತ ಹೇಳುವಂಥ. ಅದಕ್ಕೆ ಅಮ್ಮಣ್ಣಯ್ಯರು ಹೊರತಾಗಿಲ್ಲ. ಆದರೆ ಕಲೆ ಎಂಬುದು ಮನುಷ್ಯನ ಜೀವನದಲ್ಲಿ ಅವನು ಪಾಂಚಭೌತಿಕವಾದಂಥ ದೇಹವನ್ನು ತ್ಯಜಿಸಿದರೂ ಅವನನ್ನು ಲೋಕದಲ್ಲಿ ಶಾಶ್ವತಪಡಿಸುವಂತಹ ವಿಚಾರ ಎಂಬುದಕ್ಕೆ ಅಮ್ಮಣ್ಣಯ್ಯರ ಜೀವನ ಒಂದು ನಮಗೆ ಇಲ್ಲಿ ಬಹಳ ಮಾರ್ಗದರ್ಶನ ಆಗಿದೆ. ಯಾಕೆಂದರೆ ಆ ಕಾಲದಲ್ಲೂ ಕೂಡ ಅವ್ರದ್ದೇ ಆದಂತಹ ಶೈಲಿಯಲ್ಲಿ ಇಟ್ಟುಕೊಂಡು ಅವರು ಉತ್ತಮವಾದಂತಹ ಒಂದು
ಆ ಹಾಡುಗಳಲ್ಲಿ ಸಂಗೀತ ಗೊತ್ತಿಲ್ಲದರಿಗೂ ಕೂಡ ಒಂದು ರೀತಿಯಲ್ಲಿ ಭಾವನೆ ಅಥವಾ ಆ ಯಕ್ಷಗಾನ ರಸವನ್ನು ಆಸ್ವಾದಿಸುವಂತೆ ಮಾಡಿದಂಥ ಮೇರು ವ್ಯಕ್ತಿ ಅಂತ ಈ ಸಂದರ್ಭ ಹೇಳಬೇಕು. ಯಾಕಂದರೆ ನಾನು ಯಕ್ಷಗಾನದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ, ನಾನು ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ, ನನಗೆ ಏನಾದರೂ ಶಾಸ್ತ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಷ್ಟೆ. ಅಂತಹ ಇಲ್ಲಿ ಕೊಟ್ಟಿದ್ದೀರಿ ರಸನಾಗ ಚಕ್ರವರ್ತಿ ಅಂತ ಅವರಿಗೆ. ಅವರ ಹೆಸರಲ್ಲಿ ನಾವು ದಿನೇಶ ಅಂತ ಹೆಸರಿದ್ದು ಕೂಡ ಹೇಳುವುದು ಅಮ್ಮಣ್ಣ ಅಂತ. ಈ ಅಮ್ಮ ಮತ್ತು ಅಣ್ಣ ಇದು ಎರಡು ಶಬ್ದಗಳು ಕೂಡ ಎಲ್ಲರಿಗೂ ಪ್ರಿಯವಾದಂತಹ ಶಬ್ದಗಳೇ. ಲೋಕದಲ್ಲಿ ಅಮ್ಮ ಎಂಬ ಶಬ್ದವನ್ನು ಹೇಳದವರೇ ಇಲ್ಲ, ಅಥವಾ ಅಣ್ಣ ಎಂಬ ಶಬ್ದವನ್ನು ಹೇಳದೇ ಇಲ್ಲ. ಆದ್ದರಿಂದ ಅವರು ಯಕ್ಷಗಾನದ ಈ ಕ್ಷೇತ್ರಕ್ಕೆ ಅದು ಎರಡೂ ಆದವರು, ಅಮ್ಮನೂ ಹೌದು ಅಣ್ಣನೂ ಹೌದು. ಅಂತಹ ಅಮ್ಮಣ್ಣಯ್ಯನವರು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಯಕ್ಷಗಾನದ ಕಲೆಯಲ್ಲಿ ಮಾರ್ಗದರ್ಶಕ ರೀತಿಯಲ್ಲಿ ನಡೆದು ಒಂದು ರೀತಿಯಲ್ಲಿ ಮಾರ್ಗದರ್ಶಕರೇ ಆಗಿದ್ದಾರೆ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅಂತಹ ಅಮ್ಮಣ್ಣಯ್ಯನವರು ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಹೇಳಿ ಆದರೆ, ಇವತ್ತಿನ ದಿವಸಗಳಲ್ಲಿ ಯಕ್ಷಗಾನದ ಬಗ್ಗೆ ಮಾತಾಡಬೇಕಾದ್ರೆ, ನಾನು ಯಾರ ಬಗ್ಗೆಯೂ ಆರೋಪ ಹೇಳ್ತಾ ಇಲ್ಲ, ಯಕ್ಷಗಾನದ ಬಗ್ಗೆ ಗೊತ್ತು ಬೇಕಾಗಿಲ್ಲ, ಏನಾದರೂ ಒಂದು ಕಮೆಂಟ್ಸ್ ಮಾಡೋದು. ನೀವು ಇತ್ತೀಚೆಗೆ ನೋಡಿರ್ಬೋದು, ಕೆಲವು ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದರಿಂದೆಲ್ಲ ಹೊರತಾದವರು ಅಮ್ಮಣ್ಣಯ್ಯರು. ಯಾವುದೋ ವಿಚಾರ ಕೂಡ ಸುಮ್ಮನೆ ಮಾತಾಡುವವರಲ್ಲ, ಮತ್ತು ಏನಿದ್ರು ಕೂಡ ಮುಗುಳ್ನಗೆಯಿಂದ ಉತ್ತರ ಕೊಡ್ತಾ ಇದ್ದವರು. ಯಾಕಂದ್ರೆ ನಾನು ಹೀಗೆ ವ್ಯವಹಾರದಲ್ಲಿ ನೋಡಿದ್ದೇನೆ ಅವರು. ಅಂತಹ ಮೇರು ವ್ಯಕ್ತಿ ಯಕ್ಷಗಾನ ಕ್ಷೇತ್ರದಲ್ಲಿ ಅಮ್ಮಣ್ಣಯ್ಯರು. ಲೋಕದಲ್ಲಿ ಪ್ರಾಯಶಃ ಎಲ್ಲರಿಗೂ ಅರ್ಥವಾಗ ಶಬ್ದಗಳ ಅರ್ಥ ಅಥವಾ ವ್ಯವಸ್ಥಿತೆಯಲ್ಲಿದ್ದಂತಹ ಮಾತಿನ ಅರ್ಥಗಳು ಗೊತ್ತಾಗದಿದ್ದರೂ ಕೂಡ ಎಲ್ಲರೂ ಕೂಡ ಅನುಭವಜನ್ಯವಾದ ವಿಚಾರಗಳು ಎಂಬುದು ರಸ. ಈ ರಸವನ್ನು ಹೇಗೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ಒಂದು ಭಾವಾತ್ಮಕವಾಗಿ ಬರುವ ಒಂದೇ ಹಾಡು ಒಬ್ಬ ಹಾಡುವವನ ಕೈಯಲ್ಲಿ ಎಷ್ಟು ರಸವತ್ತಾಗಿದೆ ಎಂಬುದನ್ನು, ಅದಕ್ಕೆ ಅವನಿಗೆ ಅದರ ಬಗ್ಗೆ ಜ್ಞಾನ ಬೇಕಾಗಿಲ್ಲ, ಅವನು ಅದನ್ನು ಆಸ್ವಾದಿಸಲಿಕ್ಕೆ ಬೇಕಾದಂತಹ ಒಂದು ಚೈತನ್ಯವನಲ್ಲಿ ಭಗವಂತ ಕೊಟ್ಟಿರ್ತಾನೆ. ಇದನ್ನು ನಾನು ಹೇಳುವ ಮಾತಲ್ಲ, ಭರತ ಮುನಿ ಆ 1ನೇ ಅಧ್ಯಾಯದಲ್ಲಿ ಹೇಳಿದಂಥ ಮಾತು. ಶಿಶು ವೇತ್ತಿ ಪಶು ವೇತ್ತಿ ವೇತ್ತಿ ರಾಸ ಗಾನ ರಸಾಯನಂ. ಶಿಶು ಅಂದರೆ ಮಗುವೂ ತಿಳಿಯುತ್ತದೆ, ಪಶುಗಳೂ ತಿಳಿಯುತ್ತದೆ. ಯಾವುದನ್ನು ಅಂತ ಹೇಳಿದರೆ ಸಂಗೀತದ ಜ್ಞಾನವನ್ನು ಅಂತ ಭರತ ಮುನಿ ಹೇಳಿದಂಥ ಶ್ಲೋಕ. ಬೇರೆ ಬೇರೆ ಕಡೆಯಲ್ಲಿ ಉಲ್ಲೇಖ ಹೇಳಿದ್ದಾರೆ, ಆದರೆ ಮೂಲತಃ ಭರತ ಮುನಿಗಳ ಭರತನಾಟ್ಯಶಾಸ್ತ್ರ ಹೇಳಿದಂಥ ಮಾತು. ಹಾಗೆ ಇವರು ಹಾಡುವಾಗ ಅದೇನೋ ಒಂದು ರೀತಿಯಲ್ಲಿ ಅದರ ಬಗ್ಗೆ ಜ್ಞಾನ ಇಲ್ಲದರೂ ಕೂಡ ಅವರಿಗೆ ಒಂದು ತನ್ಮಯತೆ, ಅದರ ಆಸ್ವಾದನ ಮಾಡುವ, ಇನ್ನು ಕೇಳುವ ಎಂಬ ಭಾವನೆಗಳು ಆ ಅಮ್ಮಣ್ಣಯ್ಯರ ಕಂಠದಲ್ಲಿತ್ತು. ಅಲ್ಲದೆ ಪ್ರಾಯಶಃ ಯಕ್ಷಗಾನದಲ್ಲಿ ರಂಗಸ್ಥಳ ಭಾಗವತರು ಮೊದಲಿಗೆಲ್ಲ ಭಾಗವತರು ಹೇಳಿದರೆ ಇಡೀ ಯಕ್ಷಗಾನದ ಆ ಪ್ರಸಂಗವನ್ನು ನಿಯಂತ್ರಣ ಮಾಡುವವರು ಅಂತ. ಹಾಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ರಸಾಭಾಸಗಳಾದಾಗ ಅದನ್ನು ಸರಿಪಡಿಸಿಕೊಂಡು ಹೋದಂತಹ ವ್ಯಕ್ತಿಯು ಕೂಡ ಅಮ್ಮಣ್ಣಯ್ಯರು. ಅಂತಹ ಅಮ್ಮಣ್ಣಯ್ಯರು ಇತ್ತೀಚಿನ ದಿವಸಗಳೇ, ನಾನು ಪ್ರಾಯಶಃ ಒಂದು 6-7 ತಿಂಗಳ ಮೊದಲು ಇಲ್ಲಿ ನಮ್ಮಲ್ಲಿ ಬಂದಲ್ಲಿ ನೋಡಿದೆ. ನಾನು ಇವರ ನಮ್ಮ ವೆಂಕಟೇಶ್ ನಾವಡ್ರ ಉಪಹಾರ ಮಂದಿರಕ್ಕರು ಹೋಗೋ ರಮಣ್ಣಯ್ಯರು ಬಂದರು ಅಂತ ಹೇಳಿದರು, ನಮಸ್ಕಾರ ಹೇಳಿದರು, ಆಮೇಲೆ ಹೋಗಿದ್ದಾರೆ. ಆಮೇಲೆ ಪ್ರಾಯಶಃ ಎಲ್ಲ ಭಗವಂತನಿಗೆ ಬೇಕಾದಾಗ ಎಲ್ಲರೂ ಕೂಡ, ಯಾರು ಕೂಡ ಶಾಶ್ವತ ಲೋಕದಲ್ಲಿ ನಾವು ಹೇಳ್ಬೋದು ಸ್ವಲ್ಪ ಬದುಕಬೇಕು ಅಂತೇಳಿ, ಅವನ ಇಚ್ಛೆ ಬೇಕಲ್ಲ, ಯಾರು ಬದುಕಬೇಕಾದರೆ ಭಗವಂತನ ಆಶೀರ್ವಾದ ಬೇಕು, ಭಗವಂತನ ಅನುಬೇಕು. ಪ್ರಾಯಶಃ ಅವರೆಲ್ಲ ನಮ್ಮನ್ನೆಲ್ಲ ಬಿಟ್ಟು ಅವರ ಉತ್ತಮವಾದಂತಹ ನಾವೆಲ್ಲ ಹೇಳಿದ ಸಾಹಿತ್ಯಕ್ಕೆ ಬೇಕಾದ ಅವರು ಬಿಟ್ಟು ಹೋದಂತಹ ಪ್ರಸಂಗ. ಆದರೆ ಒಬ್ಬ ಲೋಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಅವನು ಹೇಗಿದ್ದ, ಅವನ ವ್ಯವಸ್ಥೆ ಹೇಗೆ, ಲೋಕದಲ್ಲಿ ಕೊಟ್ಟಂತಹ ಅವನ ಮೌಲ್ಯ ಏನು, ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ಉತ್ತಮವಾದ ಮೌಲ್ಯವನ್ನು ಕೊಟ್ಟವರು. ಮೌಲ್ಯ ಅಂತ ಹೇಳಿದ್ರೆ ಆ ರಸಜ್ಞಾನವನ್ನು ಎಲ್ಲೂ ಕೂಡ, ಶ್ರಾವ್ಯ ಮತ್ತು ದೃಶ್ಯ ಎರಡೂ ಕೂಡ ಯಕ್ಷಗಾನದಲ್ಲಿ ಬರುವಂಥದ್ದು. ಕೇಳಲಿಕ್ಕುಂಟು, ನೋಡಲಿಕ್ಕುಂಟು. ಅದನ್ನು ನೋಡಿ ಕೇಳಿ ಆಮೇಲೆ ಆನಂದ ಮಾಡುವಂಥದ್ದು. ಈ ರಸಾಭಾಸ ಆಗದ ಹಾಗೆ ಅದನ್ನು ನಡ್ಕೊಂಡು ಹೋಗಬೇಕು. ಆದ್ದರಿಂದ ಅಂತಹ ಉತ್ತಮವಾದಂತಹ ಒಬ್ಬ ಕಲೆಗಾರನನ್ನು ನಾವು ಕಳ್ಕೊಂಡಂತಹ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಕಳ್ಕೊಂಡಂತಹ ಒಂದು ಮಾನಸಿಕವಾದಂತಹ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಅಂತಹ ಅಮ್ಮಣ್ಣಯ್ಯರು ಕೊಟ್ಟಂತಹ ವಿಶೇಷವಾದಂತಹ
ಒಂದು ದೇಣಿಗೆ ಕಾಣಿಕೆ ಅಂತ ನಾವು ಹೇಳ್ತೇವೆ ನಮ್ಮ ಯಕ್ಷಗಾನಕ್ಕೆ. ಅದು ಅದ್ವಿತೀಯವಾದ ವ್ಯಕ್ತಿ ಯಾರಿದ್ದರೂ ಇರಬಹುದು. ಸಮಾಜವು ಹೇಗಿರ್ತದೆ ಅಂತ ಹೇಳಿದರೆ ಏರುಪೇರುಗಳು ಅಥವಾ ಅವರಿಗೆ ಪ್ರಾಯಶಃ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಎಡರು ತೊಡರುಗಳು, ಅದರ ತೊಂದರೆಗಳು ಇದರಲ್ಲಿ ಇರುವಂಥದ್ದೇ. ಆದರೆ ಅದನ್ನೆಲ್ಲ ಮೆಟ್ಟಿ ಮೇಲೆ ಬಂದಾಗ ಮನುಷ್ಯ ಅದ್ವಿತೀಯ ಅನಿಸ್ತದೆ. ಇದಕ್ಕೆ ನಮ್ಮ ಅಮ್ಮಣ್ಣಯರು ಸಾಕ್ಷೀಭೂತರಾದವರು. ಹಾಗಾಗಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ, ದೈಹಿಕವಾಗಿ ಅಗಲಿದ್ದಾರೆ, ಪಾಂಚಭೌತಿಕವಾದ ಶರೀರದಿಂದ ಅಗಲಿದ್ದಾರೆ. ಆದರೆ ಮಾನಸಿಕವಾಗಿ ಅವರು ಸ್ಥಿರವಾಗಿದ್ದಾರೆ. ಇದು ವೇದೋಕ್ತವಾದಂತಹ ಮಾತುಗಳು ಹೇಳಬೇಕಾದ್ರೆ ಧ್ರುವಾದ್ಯೋ ಧ್ರುವ ಪೃಥ್ವಿ ಧ್ರುವಾಸ ಪರ್ವತಾಯಮೆ. ಲೋಕದಲ್ಲಿ ಮನುಷ್ಯ ಹೇಗೆ ಬದುಕಿದ್ರೂ ಕೂಡ ಅವನು ಮಾಡಿದ ಆ ಕೃತಿಗಳು, ಆ ವಿಶೇಷವಾದಂತಹ ಕೆಲಸಗಳು ನಮಗೆ ಅದು ಶಾಶ್ವತವಾಗಿದ್ದರೆ ವ್ಯಕ್ತಿಯು ಶಾಶ್ವತವಾಗಿ ಇರುತ್ತಾನೆ ಅಂತ ನಾವು ಇವತ್ತು ಎಷ್ಟೋ ವಿಚಾರಗಳಲ್ಲಿ ಹಾಗಿದ್ದಂತೆ. ಹಾಗಾಗಿ ಸಂಗೀತ, ಸಾಹಿತ್ಯ ಇದು ಎರಡು ಕೂಡ ಸರಸ್ವತಿಯಿಂದ ಬರತಕ್ಕಂತಹ ಅಮೃತವನ್ನು ಕೊಡತಕ್ಕಂತಹ ಒಂದು ಶಾಸ್ತ್ರ ಭಾಗಗಳು ಅಂತ ಶಾಸ್ತ್ರ ಇದೆ. ಅಂಥದ್ರಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇಡೀ ಯಕ್ಷಗಾನ ಮಾಧ್ಯಮದಲ್ಲಿ ಎಲ್ಲರೂ ಕೂಡ ರಂಜಿಸಿದಂತಹ ಆ ಮೇರು ವ್ಯಕ್ತಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗೆ ಅಲ್ಲದೆ ಇನ್ನೊಂದು ಮಾತು ಏನಂದರೆ, ಪೊಳಲಿಯ ಮೇಲೆ ಅವರಿಗೆ ಬಹಳ ಪ್ರೀತಿ. ಪೊಳಲಿ ಕ್ಷೇತ್ರದಲ್ಲಿ ಪೊಳಲಿಯ ವ್ಯಕ್ತಿಗಳ ಬಗ್ಗೆ ಕೂಡ ಬಹಳ ಒಂದು ರೀತಿಯ ಅವರಿಗೆ ಅದು ತನ್ನ ಸ್ವಂತ ಊರು ಇದ್ದ ಹಾಗೆ. ಆದ್ದರಿಂದ ಇಲ್ಲಿ ಪೊಳಲಿ ಕ್ಷೇತ್ರದಲ್ಲಿ ಅವರು ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇದ್ದರು. ಮತ್ತು ಅವರ ಊರಿನ ಒಂದು ವಿಶೇಷ, ಹುಟ್ಟೂರಿನ ಒಂದು ನುಡಿ ನಮನ ಹೇಳಿದ ಹಾಗೆ ಇವತ್ತು ಈ ಕಾರ್ಯಕ್ರಮಗಳು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅವರ ಆ ವಿಚಾರಕ್ಕೆ ನಮಗೆ ಜನ ಕಮ್ಮಿ ಅಂತ ನೋಡೋದು, ಅದನ್ನು ಅನಿವಾರ್ಯದಲ್ಲಿ ಮಾಡುವಂಥ ವಿಚಾರಗಳು. ಹೆಚ್ಚು ಹಿಂದೆ ಹಾಕುವ ಹಾಗಿಲ್ಲ ಈ ಕಾರ್ಯಕ್ರಮಗಳು. ಎಲ್ಲರಿಗೂ ಆದಿತ್ಯ ಬರಬೇಕು, ಆದ್ದರಿಂದ ಈ ದಿವಸವನ್ನು ಪ್ರಾಯಶಃ ಇಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಾಕ್ಷಾತ್ ಸಾಹಿತ್ಯ ಪ್ರಾಪ್ತಿಯಾಗಲಿ, ಅವರು ಕೊಟ್ಟಂತಹ ದೇಣಿಗೆಯಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಶಾಶ್ವತ ಸ್ಥಿರವಾಗಿ ನಿಲ್ಲುವ ಹಾಗಾಗಲಿ, ಹಾಗೂ ಯಕ್ಷಗಾನ ಪ್ರೇಮಿಗಳಿಗೆ ಅವರದೇ ಆದಂಥ ಅಗಲಿಕೆಯಿಂದ ಬರತಕ್ಕಂತಹ ಮಾನಸಿಕವಾದ ವೇದನೆಗಳಿಗೆ ಭಗವಂತ ವಿಶೇಷ ಅನುಗ್ರಹ ಕೊಡಿ, ಸಹಿಸುವಂತಹ ಶಕ್ತಿಯನ್ನು ಕೊಡಲಿ. ಎಲ್ಲರಿಗೂ ಕೂಡ ಶ್ರೇಯಸ್ಸು, ಅಭ್ಯುದಯ, ನಿರಂತರವಾದಂತಹ ಕಲೆ ಮತ್ತು ಕಲಾಭಿಮಾನಿಗಳಲ್ಲಿ ಪ್ರೀತಿ, ವಾತ್ಸಲ್ಯ, ಗೌರವ ಹೆಚ್ಚು ಮೂಡುವಂತಾಗಲಿ ಅಂತ ಹೇಳಿ ಅವರ ಈ ಒಂದು ನುಡಿನಮ ಕಾರ್ಯಕ್ರಮಗಳಿಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದ ಹೇಳಿ ನನ್ನ ಎರಡು ಮಾತು ನಿಲ್ಲಿಸ್ತೇನೆ. ಅಮ್ಮಣ್ಣಯರು ಕಳೆದ ಅಕ್ಟೋಬರ್ ತಿಂಗಳ 16ನೇ ತಾರೀಕಿನಂದು ನಮ್ಮೆಲ್ಲರನ್ನೂ ಅಗಲಿ ಭಗವಂತನ ಪಾದವನ್ನು ಸೇರಿದವರು. ಇವತ್ತು ನವೆಂಬರ್ ತಿಂಗಳ 23ನೇ ತಾರೀಕು. ಇಷ್ಟು ದೀರ್ಘಾವಧಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಸಹ ಈ ಅಮ್ಮಣ್ಣಾಯರ ಸಂಸ್ಮರಣಾ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದರೆ ಅಮ್ಮಣ್ಣಾಯರ ಭಾಗವತಿಕೆ ಎಲ್ಲ ಕಲಾಭಿಮಾನಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ ಮತ್ತು ಅವರ ವ್ಯಕ್ತಿತ್ವ ಹೇಗೆ ಎಲ್ಲರಿಗೂ ಆಕರ್ಷಣೀಯವಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಾನು ತಿಳಿದ ಹಾಗೆ ಕೆಲವು ದಿನಗಳ ಹಿಂದೆ ಎಡನೀರಿನ ಮಠದಲ್ಲಿ ಒಂದು ಇಡೀ ದಿವಸದ ಕಾರ್ಯಕ್ರಮ ನಡೆದಿತ್ತು. ಅದರಲ್ಲಿ ಯಕ್ಷಗಾನ ಕ್ಷೇತ್ರದ ದಿಗ್ಗಜರೆಲ್ಲ ಬಂದು ಅಮ್ಮಣ್ಣಾಯರ ಕುರಿತಾಗಿ ಮಾತನಾಡಿದ್ದನ್ನು ನಾನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನೋಡಿದವನು. ನಾನು ಅಂದಿನಿಂದ ಇಂದಿನ ತನಕ ಪೊಳಲಿಯಂತಹ ಈ ರಾಜರಾಜೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಅಮ್ಮಣ್ಣಾಯರಿಗೆ ಒಂದು ಸಂಸ್ಮರಣಾ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದರೆ ಅದರ ಹಿಂದೆ ಕಾರಣವಾಗಿರುವುದು ಅಮ್ಮಣ್ಣಾಯರ ಆ ಒಂದು ಕಲಾವಿದನಾಗಿ ಅವರು ಜನರ ಮೇಲೆ, ಕಲಾಭಿಮಾನಿಗಳ ಮೇಲೆ ಬೀರಿದಂತಹ ಪ್ರಭಾವ. ಯಕ್ಷಕಲಾ ಪೊಳಲಿಗೂ ಅಮ್ಮಣ್ಣಾಯರಿಗೂ ಬಹಳ ಅವಿನಾಭಾವವಾದಂಥ ಸಂಬಂಧ ಇದೆ ಎನ್ನುವುದನ್ನು ಸಂಘಟಕರು ಹೇಳಿದರು. ಸುಮಾರು 30 ವರ್ಷಗಳಲ್ಲಿ ಯಕ್ಷಕಲಾ ಪೊಳಲಿ ಇದು ನಡೆಸಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅಮ್ಮಣ್ಣಾಯರು ಭಾಗವಹಿಸ್ತಾ ಇರುವುದನ್ನು ನಾನು ನೋಡಿದ್ದೇನೆ. ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೆ. ಹೇಳಿದರು, ಅವರ ಮಾರ್ಗದರ್ಶನದಿಂದಲೇ ಈ ಸಂಸ್ಥೆ ಹುಟ್ಟಿತು, ಬೆಳೆಯಿತು ಇಷ್ಟು ಎತ್ತರಕ್ಕೆ ಅಂತ. ಮೊನ್ನೆ ನವರಾತ್ರಿಯ ಸಂದರ್ಭದಲ್ಲಿ ಯಕ್ಷಕಲಾ ಪೊಳಲಿಯವರ ಅನೇಕ ಕಾರ್ಯಕ್ರಮಗಳಿತ್ತು. ಅದರಲ್ಲಿ ತಾಳಮದ್ದಳೆಗೆ ನಾನು ಬಂದಿದ್ದೆ ಮತ್ತು ಆಟಕ್ಕೂ ಬಂದಿದ್ದೆ. ನಾನು ಜನಾರ್ದನ ಅಮ್ಮಜ್ಜಿಯವರ ಹತ್ರ ಕೇಳಿದ್ದೆ,
ಏನು ಯಾವಾಗಲೂ ತಾಳಮದ್ದಳೆಗೆ ಅಮ್ಮಣ್ಣಯ್ಯರ ಭಾಗವತಿಕೆ ಇರ್ತದೆ. ಈ ವರ್ಷ ಕನ್ನಡಿಕಟ್ಟೆಯವರು ಯಾಕೆ, ಏನು ಕಾರಣ ಅಂತ. ಆವಾಗ ಅವರು ಹೇಳಿದರು, ಅಮ್ಮಣ್ಣಯ್ಯರು ಮಾರಣಾಂತಿಕವಾದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ, ಹಾಗಾಗಿ ಅವರಲ್ಲಿ ಬರುವಂತಹ ಸ್ಥಿತಿಯಲ್ಲಿಲ್ಲ. ಅವರು ನಾಡಿದವರಿಗೆ ಸನ್ಮಾನ ಇದೆ, ಆ ಕಾರ್ಯಕ್ರಮಕ್ಕೂ ಕೂಡ ಅವರು ಬರುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಹೇಳಿದರು. ಬಹಳ ಬೇಸರ ಆಯಿತು ನನಗೆ. ನಾನು ಒಬ್ಬ ಪ್ರೇಕ್ಷಕನಾಗಿ ಅಮ್ಮಣ್ಣಯ್ಯರನ್ನು ಬಹಳ ಕಾಲದಿಂದ ಬಲ್ಲೆ. ಅವರೇ ಹೇಳಿದ ಹಾಗೆ ಅಮ್ಮಣ್ಣಯ್ಯರು ಯಕ್ಷಗಾನ ಕ್ಷೇತ್ರಕ್ಕೆ ಅನಿರೀಕ್ಷಿತವಾಗಿ ಬಂದದ್ದು ಅಂತ ನನಗನ್ನಿಸ್ತಾ ಇದೆ. ಅವರ ಮನೆಯೇ ಒಂದು ಸಂಗೀತದ, ಒಂದು ಕಲೆಯ ಕೇಂದ್ರ ಬಿಂದುವಾಗಿತ್ತು. ಹಾಗಾಗಿ ಅವರಿಗೆ ರಕ್ತಗತವಾಗಿಯೇ ಈ ಕಲೆ ಅವರಲ್ಲಿ ಸೇರಿಕೊಂಡಿತ್ತು. ಅವರಿನ್ನೂ 3ನೇ 4ನೇ ತರಗತಿಯಲ್ಲಿ ಬಿದ್ದಿರಬಹುದು. ಅವರ ಅಣ್ಣನಿಗೆ ಹಿಮ್ಮೇಳ ಕಲಿಸುವುದಕ್ಕೆ ಹಿರಿಯ ಕಲಾವಿದರಾದಂಥ ಹರಿನಾರಾಯಣ ಬೈಪಡಿತಾಯರು, ಅವರ ಬಂಧುಗಳು ಹೌದು, ಅವರ ಮನೆಗೆ ಬರ್ತಾ ಇದ್ರಂತೆ. ಅಣ್ಣನಿಗೆ ಕಲಿಸುವಾಗ ಅಮ್ಮಣ್ಣಯ್ಯರು ಅದನ್ನು ನೋಡುತ್ತಾ ಕೇಳುತ್ತಾ ಅಲ್ಲಿ ಕಲಿಯುವುದಕ್ಕೆ ಪ್ರಾರಂಭ ಮಾಡಿದರು. ಅವರ ತಂದೆ ತಾಯಂದಿರಿಗೆ ಅವರಿಗೆ ಯಕ್ಷಗಾನ ಕಲಿಸಬೇಕು ಎನ್ನುವುದರಲ್ಲಿ ಆಸಕ್ತಿ ಇರಲಿಲ್ಲ. ಮಗ ಕಲಿಯಬೇಕು, ಏನಾದರೂ ಒಂದು ಉನ್ನತವಾದಂತಹ ಉದ್ಯೋಗವನ್ನು ಮಾಡಬೇಕು ಎನ್ನುವಂತಹ ಬಯಕೆ ಅವರದ್ದಾಗಿತ್ತು. ಆದರೆ ಏಕಪಾಠಿಯಾದಂತಹ ಅಮ್ಮಣ್ಣಯ್ಯರು SSLC ಮುಗಿಯುವ ಹೊತ್ತಿಗೆ ಯಕ್ಷಗಾನ ಹಿಮ್ಮೇಳದ ಎಲ್ಲ ರಂಗಗಳಲ್ಲಿಯೂ ಅದನ್ನು ನುಡಿಸುವುದರಲ್ಲಿ ಪರಿಣತರಾದರು. ಆಮೇಲೆ ಅವರು ಮೇಳಕ್ಕೆ ಬಂದದ್ದು ಒಂದು ಅನಿರೀಕ್ಷಿತವೇ. ಅವರ ಪಂಜದ ಊರಿನಲ್ಲಿ ಕರ್ನಾಟಕ ಯಕ್ಷಗಾನ ಮೇಳದ ಆಟ ನಡೀತಾ ಇತ್ತಂತೆ. ಆಗ ಪ್ರಸಿದ್ಧ ಭಾಗವತರಾದಂತಹ ಮಂಡೆಚ್ಚರು ಕರ್ನಾಟಕ ಮೇಳದಲ್ಲಿ ಭಾಗವತರಾಗಿದ್ದರು. ಅವರಿಗೆ ಮದ್ದಲೆಗಾರರಾಗಿದ್ದವರು ಕಾಂಚನ ನಾರಾಯಣ್ ಭಟ್ ಅಂತವರು. ಚೌಕಿಗೆ ಅಮ್ಮಣ್ಣಯ್ಯರನ್ನು ಹರಿನಾರಾಯಣ ಬೈಪಡಿತಾಯರು ಕರೆದುಕೊಂಡು ಬಂದು ಮಂಡೆಚ್ಚರ ಹತ್ರ ಹೇಳಿದ್ರಂತೆ, ಭಾಗವತರೇ, ಒಂದು 4 ಪದ್ಯಕ್ಕೆ ಮದ್ದಳೆ ವಾದನಕ್ಕೆ ನಮ್ಮ ಈ ಹುಡುಗನಿಗೆ ಅವಕಾಶ ಕೊಡಬೇಕು, ಚೆನ್ನಾಗಿ ನುಡಿಸ್ತಾನೆ ಅಂತ. ಮಂಡೇಚರು ಒಪ್ಪಿಕೊಂಡ್ರಂತೆ. ಬಹುಶಃ ಬಹಳ ಇವರ ಭಾಗ್ಯ ಅಥವಾ ಅದಕ್ಕಿಂತ ಹೆಚ್ಚಾಗಿ ಯಕ್ಷಗಾನ ರಂಗಕ್ಕೆ ಅಂತಹ ಒಬ್ಬ ಮಹಾನ್ ಕಲಾವಿದನ ಒಂದು ರಂಗಪ್ರವೇಶ ಆಗುವುದಕ್ಕೆ ಅದು ಕಾರಣವಾಯಿತೋ ಏನೋ. ಹಾಗೆ ಮಂಡೆಚ್ಚರ ಹಾಡುಗಾರಿಕೆಗೆ ಮೃದಂಗವಾದಕರಾಗಿ ಅಮ್ಮಣ್ಣಯ್ಯರು ಕುಳಿತರು. 4 ಪದ್ಯಗಳಾದ ಮೇಲೆ ನಿತ್ಯದ ಮದ್ದಳೆಗಾರರಾದಂತಹ ಕಾಂಚನ ನಾರಾಯಣ್ ಭಟ್ರು ಬಂದಾಗ ಅಮ್ಮಣ್ಣಯ್ಯರು ಹೇಳಿದ್ರಂತೆ, ಮಂಡೆಚ್ಚರು ಹೇಳಿದ್ರಂತೆ, ನಾರಾಯಣ್ ಭಟ್ರೇ, ನೀವು ಇವತ್ತು ಮದ್ದಳೆ ನುಡಿಸುವುದು ಬೇಡ, ನೀವು ಚೆನ್ನಾಗಿ ನಿದ್ದೆ ಮಾಡಿ, ಈ ಹುಡುಗನೇ ನನಗೆ ಬೆಳಗಿನ ತನಕ ಮೃದಂಗ ನುಡಿಸಲಿ ಅಂತ. ಹೀಗೆ ಆ ಕಾಲದಲ್ಲಿ ಕರ್ನಾಟಕ ಯಕ್ಷಗಾನ ಮೇಳದಲ್ಲಿ ಪ್ರಪ್ರಥಮವಾಗಿ ಹಿಮ್ಮೇಳ ವಾದನವನ್ನು ಮಾಡಿದವರು ಅಮ್ಮಣ್ಣಯ್ಯರು. ಆನಂತರ ಮುಂದಿನ ವರ್ಷದಲ್ಲಿ ಕಾಂಚನ ನಾರಾಯಣ್ ಭಟ್ರಿಗೆ ಅನಾರೋಗ್ಯ ಬಂತು. ಅವರು ಮೃದಂಗ ವಾದನ ಮಾಡುವಂತಹ ಸ್ಥಿತಿಯಲ್ಲಿರಲಿಲ್ಲ. ದಾಮೋದರ ಮಂಡೆಚ್ಚರು ಹರಿನಾರಾಯಣ ಬೈಪಡಿತಾಯರ ಮೂಲಕ ದಿನೇಶ್ ಅಮ್ಮಣ್ಣಯ್ಯರಿಗೆ ಹೇಳಿ ಕಳುಹಿಸಿದ್ರಂತೆ, ಬರುವ ವರ್ಷ ನಮ್ಮ ಮೇಳಕ್ಕೆ ಮೃದಂಗವಾದಕರಾಗಿ ಅಮ್ಮಣ್ಣಯ್ಯರನ್ನು ಬರಲಿಕ್ಕೆ ಹೇಳಿ ಅಂತ. ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಂತಹ ಅಮ್ಮಣ್ಣಯ್ಯರು ಮಾರನೇ ವರ್ಷ ಕರ್ನಾಟಕ ಮೇಳದಲ್ಲಿ ಮೃದಂಗವಾದಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ನಾನಾಗ ಕರ್ನಾಟಕ ಮೇಳದ ಬಹಳ ಆಟವನ್ನು ನೋಡ್ತಾ ಇದ್ದೆ. ತುಳು ಪ್ರಸಂಗಗಳನ್ನು ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯುತ್ತಿದ್ದಂತಹ ಮೇಳವಾಗಿತ್ತು ಕರ್ನಾಟಕ ಮೇಳ. ಆರಂಭದ ಆ ದಿವಸ ನೋಡಿದರೆ 2 ತರುಣರು ಹಿಮ್ಮೇಳ ವಾದಕರಾಗಿದ್ದರು. ಒಬ್ಬರು ದಿನೇಶ್ ಅಮ್ಮಣ್ಣಯ್ಯರು, ಇನ್ನೊಬ್ಬರು ಪದ್ಯಾಣ ಶಂಕರನಾರಾಯಣ ಭಟ್ರು. ಇಬ್ಬರು ಕೂಡ ಯುವಕರು. ಆ ಕಾಲದಲ್ಲಿ ಆ ಹಿಮ್ಮೇಳ ಮಂಡೆಚ್ಚರ ಪದ್ಯ ಮತ್ತು ಈ ಇಬ್ಬರ ಹಿಮ್ಮೇಳ ವಾದನದೊಂದಿಗೆ ಮತ್ತು ಗಜಮೇಳ ಅಂತಲೇ ಹೆಸರು ಪಡೆದಿದ್ದಂತಹ ಕರ್ನಾಟಕ ಮೇಳ, ಯಕ್ಷಗಾನ ಆಟಗಳೆಲ್ಲವೂ ಕೂಡ ನಾವು ಹೇಳ್ತೇವಲ್ಲ, ನಿಶಾನೆಗೆ ನೀರು ಹೊಡೆಯಿತು ಅಂತ, ಹಾಗೆ
ಆದಂತಹ ಸಂದರ್ಭ. ಆನಂತರ ಆ 1 ವರ್ಷ ಮಂಡೆಚ್ಚರೊಂದಿಗೆ ಇದ್ದ ಕಾಲದಲ್ಲಿ ಅಮ್ಮಣ್ಣಾಯರು ಮಂಡೆಚ್ಚರ ಹಾಡುಗಾರಿಕೆಯನ್ನು ಕೇಳಿ ಸ್ವತಃ ಸ್ವಲ್ಪ ಮಟ್ಟಿಗೆ ಸಂಗೀತವನ್ನು ಅಧ್ಯಯನ ಮಾಡಿದಂಥ ಅವರು ಮಂಡೆಚ್ಚರ ಹಾಡುಗಾರಿಕೆಯಿಂದ ಪ್ರಭಾವಿತರಾಗಿ ಹಾಡುಗಾರಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡರು. ಮುಂದಿನ ವರ್ಷ ಪುತ್ತೂರು ಮೇಳದಲ್ಲಿ ಅಂತ ಕಾಣ್ತದೆ ಅವರು ಭಾಗವತರಾಗಿ ತುಳು ಪ್ರಸಂಗದಲ್ಲಿ ಅತ್ಯಂತ ಪ್ರಸಿದ್ಧಿಗೆ ಬಂದರು. ಅದೇ ವರ್ಷ ಕರ್ನಾಟಕ ಮೇಳದ ಯಜಮಾನರಾದಂಥ ವಿಠಲ್ ಶೆಟ್ಟರು ಮತ್ತು ದಾಮೋದರ ಮಂಡೆಚ್ಚರು ಪುತ್ತೂರಿನಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಅನೇಕ ಮೇಳಗಳಾಟ ನಡೀತಾ ಇರುತ್ತದೆ. ಅದರಲ್ಲಿ ಒಂದು ಕಡೆಯಲ್ಲಿ ಪುತ್ತೂರು ಮೇಳದ ಆಟ ನಡೀತಾ ಇತ್ತು, ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ಮೇಳದ ಆಟಕ್ಕೆ ಟೆಂಟ್ ಹಾಕಿದ್ರು. ದಾಮೋದರ ಮಂಡೆಚ್ಚ ಮತ್ತು ವಿಠಲ್ ಶೆಟ್ಟರು ಕರ್ನಾಟಕ ಯಕ್ಷಗಾನ ಮೇಳದ ಯಜಮಾನರಾದಂಥ ವಿಠಲ್ ಶೆಟ್ಟರು ಇಬ್ಬರು ಪುತ್ತೂರು ಮೇಳದ ಚೌಕಿಗೆ ಹೋಗಿ ಅಮ್ಮಣ್ಣಾಯರನ್ನು ಕೇಳಿಕೊಂಡ್ರಂತೆ, ನೀವು ನಮ್ಮ ಮೇಳಕ್ಕೆ ಭಾಗವತರಾಗಿ ಬರಬೇಕು ಅಂತ. ಅದು ಅವರ ಜೀವನಕ್ಕೆ ಒಂದು ತಿರುವನ್ನು ಕೊಟ್ಟಿತು. ನಾವು ಯೋಚನೆ ಮಾಡಬೇಕು, ವಿಠಲ್ ಶೆಟ್ಟರು ಬೇರೆ ಯಾವ ಕಲಾವಿದನ ಮನೆಗೂ ಅಥವಾ ಅವರ ಬಳಿಗೆ ಹೋಗಿ ಕಲಾವಿದರನ್ನು ಆರಿಸಿ ತಂದದ್ದಿರಲಿಕ್ಕಿಲ್ಲ. ಮಂಡೆಚ್ಚರಂತಹ ಭಾಗವತರು ಕೂಡ ಅಮ್ಮಣ್ಣಾಯರ ಬಳಿಗೆ ಹೋಗಿ ಅವರನ್ನು ಕರೆದಿದ್ದಾರೆ ಅಂತ ಹೇಳಿದರೆ ಅವರ ಹಾಡುಗಾರಿಕೆ ಯಾವ ಮಟ್ಟಕ್ಕೆ ಏರಿತ್ತು ಎನ್ನುವುದನ್ನು ನಾವು ಅದರಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆನಂತರ ಕರ್ನಾಟಕ ಮೇಳದಲ್ಲಿ ಆರಂಭದಲ್ಲಿ ಅವರು ಸೇರಿದ ಆ ದಿವಸ ಮಂಗಳೂರಿನ ನೆಹರು ಮೈದಾನದಲ್ಲಿ ಕರ್ನಾಟಕ ಮೇಳದ ಆಟ ನಾನು ನೋಡಿದ್ದು. ಅಂಬುರುಹದಳ ನೇತ್ರೆ ಎನ್ನುವಂತಹ ಪದ್ಯವನ್ನು ಹಾಡುವಾಗ ಪರದೆ ಹಾಕಿರ್ತಾರೆ. ಅದು ಎಲ್ಲರೂ ಕೇಳುವಾಗ ನಾವು ಮಂಡೆಚ್ಚ ಭಾಗವತರೇ ಹಾಡ್ತಾರೆ ಅಂತ ನಾವು ಭಾವಿಸಿದ್ದೆವು. ಆದರೆ ಪರದೆ ಎತ್ತುವಾಗ ಗೊತ್ತಾಯಿತು ಅದು ಮಂಡೆಚ್ಚರಲ್ಲ, ಅಮ್ಮಣ್ಣಾಯರು ಅಂತ. ಹೀಗೆ ಯಕ್ಷಗಾನದಲ್ಲಿ ಒಂದು ಬಲಿಪ ಪರಂಪರೆ, ಒಂದು ಅಗರಿ ಪರಂಪರೆ, ಒಂದು ಮಂಡೆಚ್ಚ ಪರಂಪರೆ ಅಂತ ಹೀಗೆಲ್ಲ ಬೆಳೆದು ಬಂದಿದೆ. ಇದರಲ್ಲಿ ಮಂಡೆಚ್ಚ ಪರಂಪರೆ ಅಂತ ನಾವು ಏನು ಹೇಳ್ತೇವೋ ಅದು ಶಾಸ್ತ್ರೀಯ ಸಂಗೀತದ ಒಂದು ಶಾಸ್ತ್ರೀಯ ಸಂಗೀತವನ್ನು ಅಳವಡಿಸಿ ಹಾಡುವಂಥದ್ದು. ಬಹುಶಃ ಹಿರಿಯರು ಹೇಳಿದ ಹಾಗೆ ಈ ಶಾಸ್ತ್ರೀಯ ಸಂಗೀತವನ್ನು ಮೊದಲು ಈ ಭಾಗವತಿಗೆ ಅಳವಡಿಸಿದವರು ಕೋಟೆಕುಂಜ ಮಹಾಬಲ ನೋಂಡರು ಅಂತ. ಅವರು ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆಯಲಿಲ್ಲ. ತದನಂತರದಲ್ಲಿ ಬೇಳಿಂಜೆ ಮೈಂದಪ್ರಯ್ಯವರು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಆ ನಂತರದಲ್ಲಿ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಂಡವರು. ಅವರಿಂದ ಪ್ರಭಾವಿತರಾಗಿ ಆಗಲೇ ಸಂಗೀತ ವಿದ್ವಾನ್ ಪದವಿಯನ್ನು ಪಡೆದಿದ್ದಂತಹ ಮಂಡೆಚ್ಚರು ಭಾಗವತರಾದ ಮೇಲೆ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಮೆರುಗು ಬಂತು. ಆ ಪರಂಪರೆಯಲ್ಲಿ ಮುಂದುವರಿದ ಭಾಗವತರಾಗಿ ನಮಗೆ ಕಾಣಸಿಗುವವರು ಅಂತ ಹೇಳಿದರೆ ಒಂದು ದಿನೇಶ್ ಅಮ್ಮಣ್ಣಾಯರು ಮತ್ತು ಮಧ್ಯದಲ್ಲಿ ಕುಬಣೂರು ಶ್ರೀಧರ್ ರಾವ್ ಅಂತ. ಬಹುಶಃ ಈ 4-5 ಮಂದಿಯ ಒಂದು ಶಾಸ್ತ್ರೀಯ ಸಂಗೀತದ ಒಂದು ಮೆರುಗನ್ನು ಕೊಟ್ಟಂತಹ ಹಾಡುಗಾರಿಕೆ ನಮ್ಮ ಯಕ್ಷಗಾನದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದ್ದನ್ನು ನಾವು ಕಾಣುತ್ತೇವೆ. ಒಂದು ಸಲ ಟೌನ್ ಹಾಲಲ್ಲಿ ಒಂದು ಗಾನವೈಭವ ಇತ್ತು. ಬೇರೆ ಬೇರೆ ಭಾಗವತರು ಅದರಲ್ಲಿ ಹಾಡ್ತಾ ಇದ್ದರು. ಆದರೆ ಹೆಚ್ಚಿನ ಎಲ್ಲ ಚಪ್ಪಾಳೆ ಬಿದ್ದದ್ದು ಶಾಸ್ತ್ರೀಯ ಸಂಗೀತದ ಧಾಟಿಯಲ್ಲಿ ಹಾಡಿದಂತಹ ಪದ್ಯಗಳಿಗೆ ಎನ್ನುವುದರಿಂದ ಖಂಡಿತವಾಗಿಯೂ ಪ್ರೇಕ್ಷಕರು ಇಂಥ ಹಾಡುಗಾರಿಕೆಯನ್ನು ಮೆಚ್ಚಿಕೊಳ್ತಾರೆ ಎನ್ನುವುದರಲ್ಲಿ 2 ಮಾತಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಕೆಲವಾರು ಮಂದಿ ಅದು ಪರಂಪರೆಯಿಂದ ಹೊರತಾಗಿದೆ ಅಂತ ಆಕ್ಷೇಪ ಎತ್ತಿದವರು ಕೂಡ ಇದ್ದಾರೆ. ಏನೇ ಇರಲಿ, ಹಲವು ಮಂದಿ ಅಭಿಮಾನಿಗಳನ್ನು ಆಕರ್ಷಿಸಿದ್ದು ಇಂತಹ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯುಳ್ಳಂತಹ ಭಾಗವತಿಕೆ. ದಿನೇಶ್ ಅಮ್ಮಣ್ಣಾಯರು ಮಂಡೆಚ್ಚರ ಶೈಲಿಯನ್ನು ಮುಂದುವರಿಸುತ್ತಾ ಭಾವಪ್ರಧಾನವಾಗಿ ಹಾಡುತ್ತಾ ಆ ಯಕ್ಷಗಾನ ಪ್ರದರ್ಶನ ಜನರ ಮನಸ್ಸನ್ನು ಮುಟ್ಟುವ ಹಾಗೆ ಮಾಡಿದಂತಹ ಓರ್ವ ಕಲಾವಿದರು. ಅವರು ಕರುಣಾರಸದಲ್ಲಿ ಹಾಡಿದಂತಹ ಹಾಡುಗಳಿಗೆ ಸರಿಮಿಗಿಲಾಗಿ ಹಾಡುವಂತಹ ಭಾಗವತರು ಇನ್ನೊಬ್ಬರಿಲ್ಲ ಅಂತ ಹೇಳಿದರೂ ಕೂಡ ಅದು ಅತಿಶಯೋಕ್ತಿಯಲ್ಲ. ಅಭಿನವ ವಾಲ್ಮೀಕಿ ಅಂತ ಹೆಸರು ಪಡೆದಿರುವಂತಹ ನಮ್ಮ ದಿವಂಗತ ಭಾಗವತರಾದಂತಹ ಬೊಟ್ಟಿಕೆರೆ ಪುರುಷೋತ್ತಮ ಪುಂಜ ಅವರ ಮಾನಿಷಾದ ಎನ್ನುವಂತಹ ಪ್ರಸಂಗ ಏನಿದೆ ಅದು ಅದ್ಭುತವಾದಂತಹ ಒಂದು ಕಾವ್ಯ. ಆ ಕಾವ್ಯ ಅದಕ್ಕೆ ಇನ್ನಷ್ಟು ಮೆರುಗು ಬಂದದ್ದು ಅಮ್ಮಣ್ಣಾಯರಂತಹ ಭಾಗವತರು ಹಾಡಿದುದರಿಂದ. ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ಒಂದು ಸೀತಾ ಪರಿತ್ಯಾಗ ಎನ್ನುವಂತಹ ಪದ್ಯವನ್ನೆಲ್ಲ ಕೇಳಿದೆ. ಆ ಆರಂಭದಿಂದ ಕೊನೆಯ ತನಕ ಖಂಡಿತ ಒಬ್ಬ ಭಾವಜೀವಿಯಾದವನಿಗೆ ಕಣ್ಣೀರು ಬರುವ ಹಾಗೆ ಅದರಲ್ಲಿ ಅಭಿನಯಿಸಿದ ಕಲಾವಿದರು ಹಾಗೆ ಇದ್ದರು. ಶ್ರೀರಾಮನಾಗಿ ಚೆನ್ನಪ್ಪ ಶೆಟ್ಟರು, ಸೀತೆಯ ಪಾತ್ರವನ್ನು ನಿರ್ವಹಿಸಿದವರು ಸಂಜಯ್ ಕುಮಾರ್ ಶೆಟ್ಟಿ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅದು ಅದ್ಭುತವಾಗಿತ್ತು. ಬಹುಶಃ
ನಾನು ಅದನ್ನು ಕೇಳುತ್ತಾ ಕಣ್ಣೀರು ಗರೆದೆ. ಅಂತಹ ಒಂದು ಕರುಣಾರಸವನ್ನು ಮನ ಮುಟ್ಟುವ ಹಾಗೆ ಹಾಡಬಲ್ಲವರು ಅಮ್ಮಣ್ಣಯ್ಯರು. ಅದು ದ್ರೌಪದಿ ವಸ್ತ್ರಾಪಹಾರ ಇರ್ಬೋದು, ಸತ್ಯ ಹರಿಶ್ಚಂದ್ರ ಇರ್ಬೋದು, ನಳ ದಮಯಂತಿಯಂತಹ ಪ್ರಸಂಗಗಳಿರ್ಬೋದು, ಅದಕ್ಕೆಲ್ಲ ಇಂಬು ಕೊಟ್ಟು ಹಾಡಿದಂತಹ ಅಮ್ಮಣ್ಣಯ್ಯರಂತಹ ಶ್ರೇಷ್ಠ ಕಲಾವಿದನನ್ನು ನಾವು ಕಳೆದುಕೊಂಡದ್ದು ಅದು ಖಂಡಿತವಾಗಿಯೂ ಅದು ಕೇವಲ ಬಾಯಿ ಮಾತಿಗಾಗಿ ಯಕ್ಷಗಾನ ರಂಗಕ್ಕಾದಂತಹ ನಷ್ಟ ಅಲ್ಲ, ನಿಜವಾದ ಅರ್ಥದಲ್ಲಿ ಯಕ್ಷಗಾನ ರಂಗಕ್ಕೆ ಆದಂತಹ ನಷ್ಟ. ಹೇಳಿದರು ನಮ್ಮ ಉಪಾಧ್ಯಾಯರು, ಗರುಡ ಪುರಾಣದಲ್ಲಿ ಒಬ್ಬ ಮನುಷ್ಯನ ಜೀವನ, ಅವನ ಮರಣ, ಇದರ ಬಗ್ಗೆ ಎಲ್ಲ ವಿವರಿಸಿದ್ದನ್ನು ಹೇಳಿದರು. ಹಾಗಾಗಿ ಒಬ್ಬ ಮನುಷ್ಯನಿಗೆ ಎಷ್ಟು ಆಯುಷ್ಯ ಇದೆಯೋ ಅದನ್ನು ವೃದ್ಧಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರು 59ನೇ ಇಸವಿಯಲ್ಲಿ ಹುಟ್ಟಿದವರು, ನಾನು 59ನೇ ಇಸವಿಯಲ್ಲಿ ಹುಟ್ಟಿದವನು. ವಿಪರ್ಯಾಸ ಅಂದರೆ ಇದೇ, ಅವರು ಅದೇ ಇಸವಿಯಲ್ಲಿ ಹುಟ್ಟಿದ ನಾನು ಅವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕು. ಇದಕ್ಕೆ ಬಹುಶಃ ವಿಧಿ ಬರೆದ ಆದಿ ಅಕ್ಷರಕ್ಕಿಂದು ಪ್ರತಿಕೂಲ ಉಂಟೆ ಅಂತ ಕವಿ ಹೇಳಿದ್ದಾನೆ. ಹಾಗಾಗಿ ಅದಕ್ಕೆ ಪ್ರತಿಕೂಲ ಇಲ್ಲ. ಹಾಗಾಗಿ ಬದುಕು ಜಟಕ ಬಂಡಿ ವಿಧಿ ಎದರ ಸಾಹೇಬ, ಕುದುರೆ ನೀನ್ ಪಯಣಿಗರು ನಾವು, ಮದುವೆಗೋ ಮಸಣಕೋ ಓಡಿಸಿದ ಕಡೆಗೋಡು, ಪದೇ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಆ ಡಿ ವಿ ಜಿಯವರು ಹಾಡಿದ ಆ ಹಾಡು ನಮ್ಮನ್ನು ಮದುವೆಗೆ ಕೊಂಡು ಹೋಗ್ತದ ಅಲ್ಲ ಮಸಣಕ್ಕೆ ಕೊಂಡು ಹೋಗ್ತದೆ ಎನ್ನುವುದನ್ನು ನಿರ್ಧರಿಸುವವನು ಆ ವಿಧಿ. ಅವನ ಸೂತ್ರಧಾರದಂತೆ ನಾವು ನಡೆಯುತ್ತೇವೆ ಹೊರತು ನಮ್ಮದು ಏನೂ ಇಲ್ಲ. ಆಯುಷ್ಯ ಪೂರ್ತಿ ಒಳ್ಳೆಯ ರೀತಿಯಲ್ಲಿ ಸಾವಿರಾರಲ್ಲ ಲಕ್ಷಾಂತರ ಮಂದಿ ನೆನಪಿಡುವಂತಹ ರೀತಿಯಲ್ಲಿ ಬದುಕಿದ್ದಾರೆ. ಅಂತಹ ಅಮ್ಮಣ್ಣಯ್ಯರು ಪ್ರಾತಸ್ಮರಣೀಯರು, ಸದಾಕಾಲ ನೆನಪಿಟ್ಟುಕೊಳ್ಳುವಂಥವರು. ಅವರ ಆತ್ಮಕ್ಕೆ ಭಗವಂತನು ಪರಮ ಸಾಯುಜ್ಯ ಪದವಿಯನ್ನು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಸ್ತಾ ನನ್ನ ಮಾತುಗಳನ್ನು ಅವರ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ದಿನೇಶ್ ಅಮ್ಮಣ್ಣಯ್ಯರು ರಸದ ಕಡೆಗೆ ಯಾವಾಗಲೂ ತುಡಿತಾ ಇರುವಂತಹ ಒಬ್ಬ ಗಾಯಕ. ಅವರ ಹಾಡು ಯಾವಾಗಲೂ ಭರತಮುನಿ ಏನು ನವರಸಗಳನ್ನು ಹೇಳಿದ್ದಾನೆ, ಆ ಪಾತ್ರದ ಒಂದು ಶಿಲ್ಪ ಏನಿದೆ, ಅದಕ್ಕೆ ಹೊಂದಿಕೊಂಡಿರುವಂತಹ ರಸ ಏನಿದೆ, ಅಥವಾ ಪ್ರಸಂಗಕ್ಕೆ ಹೊಂದಿರುವಂತಹ ಒಂದು ಪ್ರಬಂಧ ಧ್ವನಿ ಏನಿದೆ, ಮತ್ತು ಆ ಒಟ್ಟು ಪ್ರಸಂಗದ ಮೂಲ ರಸ ಯಾವುದಿದೆ ಅದಕ್ಕೆ ಹೊಂದಿಕೊಂಡು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯಾವತ್ತೂ ತುಡಿತಾ ಇರುವಂತಹ ಭಾಗವತ ಅಂತ ನಾನು ಪರಿಭಾವಿಸ್ತೇನೆ. ಅದು ಅವರ ಗಾಯನ ಪ್ರಸ್ತುತಿಯಲ್ಲಿ ಯಾವತ್ತೂ ಅನಾವರಣಗೊಳ್ತಾ ಇತ್ತು. ಇವತ್ತು ರಸಾಭಿಷೇಕದ ಹಿನ್ನೆಲೆಯಲ್ಲಿ ಸುಧನ್ವಾರ್ಜುನ ಪ್ರಸಂಗವನ್ನು ನಾವು ಆಯ್ದುಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಬರುವುದು ಭಕ್ತಿ ರಸ. ರಸ ಅಂತ ಕರೆಯುವುದಿಲ್ಲ, ಕರುಣರಸ ಅಂತ ಕರೀತಾರೆ. ಭಕ್ತಿಯ ಇನ್ನೊಂದು ಮಗ್ಗುಲೆ ಶಾಂತರಸ. ಕೊನೆಗೆ ಸುಧನ್ವ ಮೋಕ್ಷವನ್ನು ಪಡಿತಾ ಇರಲಿಕ್ಕಿರುವಂಥದ್ದು. ಅದಕ್ಕೆ ಹಿನ್ನೆಲೆಯಾಗಿ ವೀರರಸ ಬರುತ್ತದೆ. ಅದಕ್ಕೂ ಹಿನ್ನೆಲೆಯಾಗಿ ಶೃಂಗಾರ ರಸ ಕೂಡ ಬರುತ್ತದೆ. ಇವೆಲ್ಲವೂ ಅಂಗೀರಸಗಳು. ಈ ಪ್ರಸಂಗ ಶಾಂತರಸಕ್ಕೆ ಅಥವಾ ಒಂದು ಸಾಯುಜ್ಯ ಪಡೆಯಲಿಕ್ಕೆ ಹೋಗ್ಲಿಕ್ಕಿರುವಂತಹ ಒಂದು ಆ ಶಾಂತರಸದ ಅಂಗೀರಸವಾಗಿ ವೀರ, ಶೃಂಗಾರ ಇವೆಲ್ಲ ಬರ್ತದೆ. ಇದನ್ನು ಅಮ್ಮಣ್ಣಯ್ಯರಷ್ಟು ಎಷ್ಟು ಚೆನ್ನಾಗಿ ಗ್ರಹಿಸ್ತಾ ಇದ್ದರಂದರೆ ಅವರ ಆ ಪ್ರಸ್ತುತಿಯಲ್ಲಿ ಅದು ಅನಾವರಣಗೊಳ್ತಾ ಇತ್ತು. ಸುಧನ್ವನಿಗೆ ಇರುವಂತಹ ಪದ್ಯಗಳು, ಪ್ರಭಾವತಿಗೆ ಇರುವಂತಹ ಪದ್ಯಗಳು, ಅವುಗಳನ್ನೆಲ್ಲ ಅದರ ಪಾತ್ರಗಳ ಒಂದು ಒಳ ತೋಟಿಯನ್ನು ಅರ್ಥ ಮಾಡಿಕೊಂಡು ಅವನ್ನು ತಮ್ಮ ಗಾಯನದಲ್ಲಿ ಅವರು ಪ್ರಸ್ತುತಗೊಳಿಸ್ತಾ ಇದ್ದಾರೆ. ವಿಶ್ವಾಮಿತ್ರ ಮೇನಕೆ ಪ್ರಸಂಗಕ್ಕೆ ಬಂದರೆ ಆ ವಿಶ್ವಾಮಿತ್ರ ಮತ್ತು ಮೇನಕೆಯರ ಆ ಸಂವಾದ, ಅವುಗಳಿಗೆ ಅವರು ಕೊಡ್ತಾ ಇದ್ದಂತಹ ಜೀವ, ಶೃಂಗಾರದ ತುತ್ತಧ್ವನಿ. ಯಾವುದೇ ಈ ರಸವನ್ನು ತೆಗೆದುಕೊಂಡಾಗ ಅಮ್ಮಣ್ಣಯ್ಯರು ಆ ರಸದ ತುದಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ರಸಕ್ಕೆ ಅಂಗವಾಗಿ ಅಥವಾ ಅದಕ್ಕೆ ಪೋಷಕವಾಗಿ ಭಾವಗಳು ಬರ್ತವೆ. ಆ ಭಾವಗಳು ಸಮ್ಮಿಳಿತಗೊಂಡು ರಸಸ್ಥಾನಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡುವುದೇ ಕಲಾವಿದರೆಲ್ಲರೂ ಪ್ರಯತ್ನ ಪಡುವುದೇ. ಅದು ಮುಟ್ಟಿದ್ರೆ ಮುಟ್ಟಿದ್ದು, ಸಿಕ್ಕಿದ್ರೆ ಸಿಕ್ಕಿದ್ದು. ರಸಸ್ಥಾನವನ್ನು ತಲುಪಿದಾಗ ಈ ಭಾವಗಳ ಹಂಗೆಲ್ಲ ಕೆಳಗೆ ಬಿದ್ದು ಬೀಳ್ತದೆ. ಕೇವಲ ರಸ ಮಾತ್ರ. ಕಲಾವಿದನಿಗೆ ಆ ರಸ ಸಿದ್ಧಿ ಆದಾಗ
ಅವನಿಗೆ ಪ್ರೇಕ್ಷಕರ ಮೆಚ್ಚುಗೆಯೂ ಬೇಡ, ಯಾವುದೂ ಬೇಡ. ಇದನ್ನು ಅಮ್ಮಣ್ಣರಲ್ಲಿ ನಾನು ಹಲವಾರು ಸಲ ಕಂಡಿದ್ದೇನೆ. ಹಾಗೆ ನನ್ನಂತೆ ಇತರರು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಉದಾಹರಣೆಗೆ ದ್ರೌಪದಿ ವಸ್ತ್ರಾಪಹರಣದ ಪ್ರಸಂಗದ ಸಂದರ್ಭ, ಎದುರಿಗೆ ಕೋಳಿಯೂರು ರಾಮಚಂದ್ರಯ್ಯರಂತಹ ಕಲಾವಿದರು ಅವರದು ದ್ರೌಪದಿ ಪಾತ್ರವನ್ನು ನಿರ್ವಹಿಸ್ತಾ ಆ ಪರಾಕಾಷ್ಠೆಗೆ ಹೋಗ್ತಾ ಇರುವಾಗ ಅಮ್ಮಣ್ಣರ ಹಿನ್ನೆಲೆ ಭಾಗವತಿಗೆ ಆ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮರೆತು ಕೇವಲ ರಸದೊಂದಿಗೆ, ಆ ಭಕ್ತಿ ರಸ ಅಥವಾ ಕರುಣ ರಸದೊಂದಿಗೆ ಅದ್ವೈತರಾಗುವಂತಹ ಒಂದು ಸಾಕ್ಷಿ, ಆ ಗಳಿಗೆಗೆ ನಾವು ಅನೇಕರು ಸಾಕ್ಷಿಯಾಗಿದ್ದೇವೆ. ಅವರಿಗೆ ಯಾವುದು ಚಪ್ಪಾಳೆ ತಟ್ಟಲಿ ಬಿಡಲಿ, ಯಾರು ಏನಾದರೂ ಹೇಳಲಿ, ಅವರಿಗೆ ಯಾವುದು ಪರಿಗಣನೆಗೆ ಬರ್ತಾ ಇರಲಿಲ್ಲ. ಬರೇ ಆ ರಸಸ್ಥಿತಿಯಲ್ಲೇ ಅವರು ಸಮಾಧಿ ಸ್ಥಿತಿಯಿಂದ ಹೇಳಲಿಕ್ಕಾಗುವುದಿಲ್ಲ. ಆ ಕೆಲವು ಕ್ಷಣದವರೆಗಾದರೂ ಕೂಡ ಅವರು ಆ ಒಂದು ಸ್ಥಿತಿಯಲ್ಲಿ, ರಸಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಕೇವಲ ಆನಂದ ಮಾತ್ರ. ನೋಡುವವರಿಗೂ ಆನಂದವೇ, ಅನುಭವಿಸುವವರಿಗೂ ಆನಂದವೇ, ಮದ್ದಳೆ ಬಾರಿಸುವವರಿಗೂ ಆನಂದವೇ, ಚೆಂಡೆಯವರಿಗೂ ಆನಂದವೇ, ಪಾತ್ರ ನಿರ್ವಹಣೆ ಮಾಡುವವರಿಗೂ ಆನಂದವೇ. ರಸದ ಒಂದು ಉದ್ದೇಶ ಆನಂದ ಅಷ್ಟೇ, ಬೇರೆ ಏನಿಲ್ಲ. ಅವುಗಳಿಗೆಲ್ಲ ಪೋಷಕವಾಗಿ ಭಾವಗಳು ಬರ್ತದೆ. ಭಾವಗಳೇ ರಸಗಳಲ್ಲ, ಭಾವಗಳು ಮೆಟ್ಟಿ ರಸಸ್ಥಾನಕ್ಕೆ ಹೋಗ್ಲಿಕ್ಕೆ. ಈಗ ನಮಗೆ ಭೀಭತ್ಸ ರಸ ಇರ್ಬೋದು, ವೀರರಸ ಇರ್ಬೋದು, ಹಾಸ್ಯ ಇರ್ಬೋದು, ಇವೆಲ್ಲವೂ ಕೂಡ ಆತ್ಯಂತಿಕವಾಗಿ ಆನಂದದ ಕಡೆಗೆ ತುಡಿತ ಇರುವುದರಿಂದ ಅವುಗಳಿಗೆಲ್ಲರಿಗೂ ಕೂಡ ಇದಕ್ಕೆ ಬ್ರಹ್ಮಾನಂದ ಸಹೋದರ ಅಂತ ರಸವನ್ನು ಕರೀತಾರೆ. ಅಂತಹ ರಸಸಿದ್ಧಿಯನ್ನು ಪಡೆದಂತಹ ಅಮ್ಮಣ್ಣಯ್ಯರಿಗೆ ಅಮ್ಮಣ್ಣಯ್ಯರು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಚಿರಸ್ಥಾಯಿಯಾಗಿ ಅವರ ನೆನಪು ನಮಗೆ ಇರುತ್ತದೆ. ಅಮ್ಮಣ್ಣಯ್ಯರು ಮತ್ತು ಎಳನೀರು ಮಠದ ಸಂಬಂಧ ತುಂಬ ಹತ್ತಿರವಾದಂಥದ್ದು. ಅದು ಹೃದಯಕ್ಕೆ ಸಂಬಂಧಪಟ್ಟಂಥದ್ದು. ಹರಿಪಾದವನ್ನು ಗೈದಂತಹ ಶ್ರೀ ಯಶವಾನಂದ ಭಾರತಿ ಸ್ವಾಮಿಗಳ ಒಂದು ಒಡನಾಟ, ಅವರು ಮತ್ತು ಅಮ್ಮಣ್ಣಯ್ಯರಿಗಿದ್ದಂಥ ಒಡನಾಟ ತುಂಬ ಹತ್ತಿರದಿಂದ ನಾನು ಬಂದೆ. ಅಲ್ಲಿ ಯಕ್ಷಗಾನ ಆಗುತ್ತಿದ್ದರೆ ಮೊದಲು ಶ್ರೀಗಳು ದೇವರ ಮುಂದೆ ಹಾಡು ಹಾಡ್ತಾ ಇದ್ರು. ಅದಕ್ಕೆ ಅಮ್ಮಣ್ಣಯ್ಯರೇ ಮದ್ದಳೆ ನುಡಿಸ್ತಾ ಇದ್ರು. ಅವರ ಮದ್ದಳೆ ಮತ್ತು ಸ್ವಾಮಿಗಳ ಹಾಡು ಅದೆಷ್ಟು ಐಕ್ಯವನ್ನು ಪಡೆದಿತ್ತು ಅಂತಂದರೆ, ಅವರು ಮದ್ದಳೆ ನುಡಿಸಿದ ಮೇಲೆ ನಮಗೆಲ್ಲ ಹೆದರಿಕೆಯೇ ಆಗ್ತದೆ. ಅವರು ಮದ್ದಳೆಗಾರರಾಗಿಯೇ ಇರ್ತಿದ್ರು, ಅವರು ಅದ್ವಿತೀಯರಾಗಿರ್ತಿದ್ರು ಖಂಡಿತ. ಅವರ ಮದ್ದಳೆ ನುಡಿಸುವ ಕ್ರಮ ನಮಗೆಲ್ಲ ಒಂದು ಪಾಠ. ಬಿಟ್ಟು ಗ್ಯಾಪ್ ಕೊಟ್ಟುಕೊಂಡು ಭಾಗವತಿಗೆ ಪೋಷಕವಾಗಿ ನುಡಿಸ್ತಾ ಇದ್ದಂತಹ ರೀತಿ, ಸ್ವಾಮಿಗಳ ಪದ್ಯಕ್ಕೆ ನುಡಿಸ್ತಾ ಇದ್ದಂತಹ ರೀತಿ, ಅದು ಅತ್ಯಂತ ಪರಿಣಾಮ ರಮಣೀಯವಾಗಿ ನಮಗೆ ಮನೋಹರವಾಗಿ ಇದ್ದಂತಹ ಒಂದು ಸಂಗತಿಯಾಗಿತ್ತು. ಅವರಿಗೆ ಬಾಲ್ಯದಿಂದಲೇ ಅವರು ಯಕ್ಷಗಾನದ ಪರಿಸರದಲ್ಲೇ ಬೆಳೆದವರು. ಬಡಪದ ಸಮೀಪ ಅವರ ಮನೆ, ಅಮ್ಮಣ್ಣಯ್ಯ ಕುಟುಂಬ, ವಿಷ್ಣು ಅಮ್ಮಣ್ಣಯ್ಯರು, ಅವರ ದೊಡ್ಡಪ್ಪ, ಅವರ ತಂದೆ, ಅವರೆಲ್ಲರೂ ತುಂಬ ಕಲಾವಿದರ ಕುಟುಂಬ. ಸಣ್ಣದಿರುವಾಗಿದ್ದರೆ ಅವರಿಗೆ ವಿಷ್ಣು ಅಮ್ಮಣ್ಣಯ್ಯರಿಂದ ಪ್ರೋತ್ಸಾಹ, ಕಲಿಕೆಗೆ ಬೇಕಾದಂತಹ ಅನುಕೂಲಗಳು ಅವೆಲ್ಲ ಒದಗಿಸಿಕೊಡ್ತಾ ಇದ್ದರು. ವಿಷ್ಣು ಅಮ್ಮಣ್ಣಯ್ಯರ ಮಗಳು ರಾಧಿಕಾ ಅಂತೇಳಿ ಅವರು ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಅವರು ಅಮ್ಮಣ್ಣಯ್ಯರಿಗೆ ಸಂಗೀತವನ್ನು ಪಾಠ ಮಾಡಿದರು. ಅಂತೆಯೇ ಹರಿನಾರಾಯಣ ಬೈಪಡಿತಾರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅವರಿಂದಲೂ ತುಂಬ ಪ್ರಯೋಜನವನ್ನು, ಪಾಠವನ್ನು ಕಲಿತಿದ್ದಾರೆ ಅಮ್ಮಣ್ಣಯ್ಯರು. ಅವೆಲ್ಲದರ ಮೂಲಕ ಮೇರು ಭಾಗವತರಾದಂತಹ ದಾಮೋದರ ಮಂಡೇಚರ ಶಿಷ್ಯತ್ವವನ್ನು ಪಡೀಲಿಕ್ಕೆ ಬೇಕಾದಂತಹ ಒಂದು ಅರ್ಹತೆ ಅಮ್ಮಣ್ಣಯ್ಯರಿಗೆ ದಕ್ಕಿತು. ಇದರಿಂದ ಗುರುಗಳು ಕೃತಾರ್ಥರಾದರು, ಶಿಷ್ಯನೂ ಕೃತಾರ್ಥತೆಯನ್ನು ಪಡೆದುಕೊಂಡರು, ನೋಡುಗರಾದ ನಮ್ಮನ್ನು ಕೃತಾರ್ಥರನ್ನಾಗಿಸಿದ್ರು. ಅವರೊಟ್ಟಿಗೆ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತಲ್ಲ, ಇದಕ್ಕೂ ನಾವು ಕೃತಾರ್ಥತೆಯನ್ನು ಪಡೆದುಕೊಂಡಿದ್ದೇವೆ. ಅವರ ನೆನಪು ಯಾವಾಗಲೂ ನಮ್ಮಲ್ಲಿ ಇರುವಂಥದ್ದೇ ಆಗಿದೆ. ಅಂತಹ ಅಮ್ಮಣ್ಣಯ್ಯರ ಪುಣ್ಯ ಶ್ಲೋಕರಾದಂತಹ, ಪಂಕ್ತಿ ಪಾವನರಾದಂತಹ ಅಮ್ಮಣ್ಣಯ್ಯರ ಒಂದು ನೆನಪನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಸಂತೋಷ ಅಂದರೆ ಇದು ತುಂಬ ದುಃಖದ ಸಂದರ್ಭವೂ ಹೌದು. ಸಂತೋಷ ಅಂದರೆ ಆಗಲ್ಲ, ಆತ್ಮದ ನೆಲೆಯಿಂದ ಹೇಳಬೇಕಿದ್ರೆ ಆತ್ಮಸಂತೋಷವನ್ನು ನಾನು ಪಡೆದಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಯಕ್ಷಕಲಾಪುರದಲ್ಲಿ
ಮುಖ್ಯವಾಗಿ ನಮ್ಮ ಮೈಯರು, ನಮ್ಮ ಜನಾರ್ದನ ಅಮ್ಮುಂಜೆಯವರು, ಇವರನ್ನೆಲ್ಲರಿಗೂ ನಾನು ಕೃತಜ್ಞತೆಯಿಂದ ತಲೆ ಬಾಗುತ್ತೇನೆ. ಒಂದು